ಈಗ ಹೋಟೆಲ್ಗೆ ರೀಚ್ ಆದದಷ್ಟೇ. ಈಗ ಒಂದು 5 o'clock ಆಯಿತು ಸಾಯಂಕಾಲ. ಬೇಗ ಹೋದದ್ರಿಂದ ನಮಗೆ ಒಂದು ಗ್ಲಾಸ್ ಬ್ರಿಡ್ಜ್ ಒಳ್ಳೆಯದಾಗಿ ನೋಡಲಿಕ್ಕೆ ಸಿಕ್ತು, ಯಾರೂ ಇರಲಿಲ್ಲ. ಮತ್ತು ಇದು ಬಂದು ನನಗೆ ಟೀ ಶರ್ಟ್ ತಗೊಂಡದ್ದು. ನಾನು 2 ಟೀ ಶರ್ಟ್ ತಗೊಂಡೆ. ಈ ಟೀ ಶರ್ಟ್ ಬಂದು ಲಾಂಗ್ ಸ್ಲೀವ್ ಟೀ ಶರ್ಟ್. ಇದಕ್ಕೆ ನಾವು 299 rupees ಕೊಟ್ವಿ. ಇವತ್ತು ನಾವು ಚೆಕ್ಔಟ್ ಆಗಲಿಕ್ಕೆ ಇಲ್ಲಿಂದ ಡೈರೆಕ್ಟ್ ಮೈಸೂರಿಗೆ ನಾವು ಹೊರಡ್ತಿದ್ದೇವೆ ಇವತ್ತು. ಎಸ್, ನಾವೀಗ ಸೈಂಟ್ ಫಿಲಮಿನಾ ಚರ್ಚಿಗೆ ಹೋಗ್ತಿದ್ದೇವೆ. ಚರ್ಚಿಗೆ ರೀಚ್ ಆದ್ವಿ. ಎಷ್ಟು ದೊಡ್ಡ ಚರ್ಚ್ ಅಂತ, ತುಂಬ ದೊಡ್ಡ ಚರ್ಚ್ ಇದು. ಇಲ್ಲಿ ಸ್ಕೂಲ್ ಉಂಟಾ ಅಂತ ಎಲ್ಲರೂ ಮಕ್ಕಳು ಬಂದರು ಈಗ. ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಹೋಟೆಲ್ಗೆ ರೀಚ್ ಆದದಷ್ಟೇ. ಈಗ ಒಂದು 5 o'clock ಆಯಿತು ಸಾಯಂಕಾಲ. ಈಗ ರೀಚ್ ಆದ್ವಿ. ನಾವು ಬೆಳಗ್ಗೆ ಬೇಗ ಹೋದದ್ರಿಂದ ಎಲ್ಲ ಪ್ಲೇಸ್ ಕೂಡ ಕವರ್ ಮಾಡಲಿಕ್ಕೆ ಆಯಿತು ನಮಗೆ. ಒಂದು ರಾಜ ಸೀಟ್ಗೊಂದು ಹೋಗ್ಲಿಕ್ಕೆ ಆಗಲಿಲ್ಲ, ತುಂಬ ಟಯರ್ಡ್ ಆಗಿತ್ತು, ಹಾಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಬೇಗ ಹೋದದ್ರಿಂದ ನಮಗೆ ಒಂದು ಗ್ಲಾಸ್ ಬ್ರಿಡ್ಜ್ ಒಳ್ಳೆಯದಾಗಿ ನೋಡಲಿಕ್ಕೆ ಸಿಕ್ತು, ಯಾರೂ ಇರಲಿಲ್ಲ. ಮತ್ತೆಲ್ಲ ರಶ್ ಆಗ್ತದಂತೆ, ಸೊ ಹಾಗೆ ಗ್ಲಾಸ್ ಬ್ರಿಡ್ಜ್ ಒಂದು ಒಳ್ಳೆಯದಾಗಿ ನೋಡಲಿಕ್ಕೆ ಸಿಕ್ತು. ನೆಕ್ಸ್ಟ್ ನಾವು ಹೋದದ್ದು ನಾನು ಹೇಳಿದ್ದೆಲ್ಲ ಇದಕ್ಕೆ ಗೋಲ್ಡನ್ ಟೆಂಪಲ್ಗೆ. ಅಲ್ಲಿ ಸಹ ಹಾಗೇನೆ ತುಂಬ ಒಳ್ಳೆಯದಾಗಿ ನಮಗೆ ನೋಡಲಿಕ್ಕೆ ಸಿಕ್ತು, ಯಾಕಂದರೆ ಯಾರು ಕೂಡ ಇರಲಿಲ್ಲ ಅಲ್ಲಿ ಕೂಡ. ಮತ್ತು ನಾವು ವಾಪಸ್ ಬರುವಾಗ ಉಂಟಲ್ಲ, ತುಂಬ ಜನ ಬಂದರು. ಒಂದು ಟ್ರಿಪ್ಪು ವ್ಯಾನ್ ಬಂತು, ಹಾಗೆ ತುಂಬ ಜನ ಅದರಲ್ಲಿದ್ದರು. ಹಾಗೆ ಇಷ್ಟು ನಾವು ಅಲ್ಲಿಂದ ಹೋದದ್ದು ನಿಸರ್ಗಧಾಮಕ್ಕೆ. ಅಲ್ಲಿ ಸಹ ಹಾಗೇನೆ ನಾವು ಬೇಗ ರೀಚ್ ಆದದ್ರಿಂದ ತುಂಬ ಒಳ್ಳೆಯದಾಗಿ ವೀಡಿಯೋಸ್ ಎಲ್ಲ ಕವರ್ ಮಾಡಲಿಕ್ಕೆಲ್ಲ ಸಿಕ್ತು. ಇಲ್ಲದಿದ್ದರೆ ಉಂಟಲ್ಲ, ನಾವು ವಾಪಸ್ ಬರುವಾಗ ಉಂಟಲ್ಲ ಎಷ್ಟು ಜನ ಆಗಿದ್ರು ಅಂತ ಹೇಳಿದರೆ, ಒಂದು ಸ್ಕೂಲ್ ಟ್ರಿಪ್ಪದು ಫುಲ್ ಮಕ್ಕಳೆಲ್ಲ ಬಂದಿದ್ದರು. ಹಾಗೆ ತುಂಬ ಅಲ್ಲಿ ಸಹ ಕೂಡ ತುಂಬ ಜನ ಬಂದಿದ್ದರು. ಹಾಗೆ ನಾವು ವಾಪಸ್ ಬರುವಾಗ ಅಲ್ಲಿ ಕೂಡ ತುಂಬ ರಶ್ ಆಗಿತ್ತು. ನಾವು ಸ್ವಲ್ಪ ಬೇಗ ಹೋಗಿದ್ರಿಂದ ಅಲ್ಲಿ ಕೂಡ ನಮಗೆ ವಿಡಿಯೋ ಎಲ್ಲ ಕರೆಕ್ಟಾಗಿ ಮಾಡಲಿಕ್ಕೆ ಸಿಕ್ತು. ನೆಕ್ಸ್ಟ್ ನಾವು ವಾಪಸ್ ಬಂದ್ವಿ ಅಲ್ಲಿಂದ. ನೆಕ್ಸ್ಟ್ ನಾವು ಹೋಟೆಲ್ಗೆ ವಾಪಸ್ ಬರುವ ಮುಂಚೆ ರಾಜ ಸೀಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ತುಂಬ ಟಯರ್ಡ್ ಆಗಿದ್ದರಿಂದ ನಾವು ರಾಜ ಸೀಟ್ಗೆ ಹೋಗಲಿಲ್ಲ. ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೇವೆ. ಡ್ರೆಸ್ ನಿಮಗೆ ಕೂಡ ತೋರಿಸ್ತೀನಿ ಈಗ, ಎಷ್ಟು ಪ್ರೈಸ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು ನನಗೆ ಟೀ ಶರ್ಟ್ ತಗೊಂಡದ್ದು. ನಾನು 2 ಟೀ ಶರ್ಟ್ ತಗೊಂಡೆ. ನಾವಿಲ್ಲಿ ಮಡಿಕೇರಿಯಲ್ಲಿ 2 ಟೀ ಶರ್ಟ್ ತಗೊಂಡ್ವಿ. ವಿಶಾಲ್ ಮಾರ್ಟ್ ಅಂತ ಇತ್ತು, ಅಲ್ಲಿ ಮಾಲಲ್ಲಿ ಟೀ ಶರ್ಟ್ ತಗೊಂಡ್ವಿ. ಈ ಟೀ ಶರ್ಟಿಗೆ ಬಂದು 199. 2 ಟೀ ಶರ್ಟ್ ಕೂಡ 199. 2 ಟೀ ಶರ್ಟ್ ತಗೊಂಡ್ರೆ 350ಗೆ ಸಿಗ್ತದಂತ ಹೇಳಿದರು. ಹಾಗೆ ಇದು 2 ಟೀ ಶರ್ಟ್ಗೆ ನಾನೀಗ 350 rupees ಕೊಟ್ಟೆ. ತುಂಬ ಕ್ವಾಲಿಟಿ ಕೂಡ ತುಂಬ ಒಳ್ಳೆಯದುಂಟು, ನೋಡ್ತಿದ್ದೀರಲ್ಲ, ತುಂಬ ಒಳ್ಳೆಯದುಂಟು ಕ್ವಾಲಿಟಿ ಕೂಡ. ಆಗ್ಬೋದು, ಪ್ರೈಸಿಗೆ ವರ್ತ್ ಆಗ್ಬೋದು. ನೆಕ್ಸ್ಟ್ ಬಂದು ಇದು ನನ್ನ ಹಸ್ಬೆಂಡಿಗೆ ಟೀ ಶರ್ಟ್ ತಗೊಂಡದ್ದು. ಇದು ಕೂಡ ಒಳ್ಳೆಯದುಂಟು ಮೆಟೀರಿಯಲ್. ಇದಕ್ಕೆ 429 rupees. ತುಂಬ ಒಳ್ಳೆಯದುಂಟು ಇದು ಕೂಡ. ಈ ಟೀ ಶರ್ಟ್ ಬಂದು ಲಾಂಗ್ ಸ್ಲೀವ್ ಟೀ ಶರ್ಟ್. ಇದಕ್ಕೆ ನಾವು 299 rupees ಕೊಟ್ವಿ. ಇದು ಕೂಡ ಒಳ್ಳೆ ಕ್ವಾಲಿಟಿ, ಒಳ್ಳೆಯದುಂಟು ಇದು ಕೂಡ ಟೀ ಶರ್ಟ್. ಇದು ಇನ್ನೊಂದು ಲಾಂಗ್ ಸ್ಲೀವ್ ಟೀ ಶರ್ಟ್. ಇದಕ್ಕೆ 399 rupees ಕೊಟ್ವಿ. ಇದು ಕೂಡ ಕ್ವಾಲಿಟಿ ಒಳ್ಳೆಯದುಂಟು. ಇವರಿಗೇನೆ ಎಲ್ಲ ಟೀ ಶರ್ಟ್ ಕೂಡ. ಇದು ಇನ್ನೊಂದು ಟೀ ಶರ್ಟ್. ಇದಕ್ಕೆ ಪ್ರೈಸ್ ಎಷ್ಟು ನೋಡಿ. ಇದು ಇನ್ನೊಂದು ಟೀ ಶರ್ಟ್. ಇದಕ್ಕೆ 249 rupees. 4 ಟೀ ಶರ್ಟ್ ಅವರಿಗೆ, 2 ಟೀ ಶರ್ಟ್ ನನಗೆ ತಗೊಂಡೆ. ಟೋಟಲ್ 1700 rupees ಸಮಥಿಂಗ್ ಆಯಿತು. ಡಿನ್ನರ್ ನಮ್ಮದು ಪ್ಲೇನ್ ರೈಸ್ ತಗೊಂಡಿದ್ವಿ, ಮತ್ತು ಚಿಕನ್ ಹೈದರಾಬಾದ್ ತಗೊಂಡಿದ್ದೀವಿ, ಮತ್ತು ಆನಿಯನ್ ಮತ್ತು ಲೆಮನ್ ಕೊಟ್ಟಿದ್ದಾರೆ. ಸೊ ಇನ್ನು ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇವತ್ತು ನಾವು ಚೆಕ್ಔಟ್ ಆಗಲಿಕ್ಕೆ
ಇಲ್ಲಿಂದ ಡೈರೆಕ್ಟ್ ಮೈಸೂರಿಗೆ ನಾವು ಹೊರಡ್ತಿದ್ದೇವೆ ಇವತ್ತು. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಮಾಡಿ ಹೋಗೋಣ ಅಂತ ನಾವಿಲ್ಲಿ ಬ್ರೆಡ್ ಆಮ್ಲೆಟ್ ಮತ್ತು ಎಗ್ ಮ್ಯಾಗಿ ತಗೊಂಡಿದ್ದೇವೆ. ನಿನ್ನೆ ಮತ್ತು ಮೊನ್ನೆದು ಫುಡ್ ಅಂದರೆ ಸೂಪರ್, ಹೇಳಲಿಕ್ಕೇ ಇಲ್ಲ, ಅಷ್ಟೊಂದು ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಇದು ಕೂಡ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದೆ. ಮ್ಯಾಗಿ ತುಂಬ ಟೇಸ್ಟಿಯಾಗಿ ಉಂಟು, ಫುಡ್ಡಿಗೆ 100 ಮಾರ್ಕ್ಸ್ ಕೊಡ್ಬೋದು. ಸೊ ಹಾಗೆ ಮೈಸೂರಿಗೆ ಹೋಗಿ ಸಿಗ್ತೇವೆ. ಟಾಟಾ, ಬಾಯ್ ಬಾಯ್. ನಾವು ಮಡಿಕೇರಿಯಿಂದ ಚೆಕ್ಔಟ್ ಆಗಿ ಮೈಸೂರಿಗೆ ಬರುವಾಗ ಮಧ್ಯಾಹ್ನ ಆಗಿತ್ತು. ಹಾಗೆ 1-2 ಪ್ಲೇಸ್ ಕವರ್ ಮಾಡೋಣ ಅಂತ. ಎಸ್, ನಾವೀಗ ಸೈಂಟ್ ಫಿಲಮಿನಾ ಚರ್ಚಿಗೆ ಹೋಗ್ತಿದ್ದೇವೆ. ಈಗ ಟೈಮ್ ಎಷ್ಟಾಯಿತು? 3:30. ಈಗ ಟೈಮ್ 3:30 ಆಯಿತು. ಈಗ ಇಲ್ಲಿಂದ ಸೈಂಟ್ ಫಿಲಮಿನಾ ಚರ್ಚಿಗೆ ಹೋಗ್ತೇವೆ, ಮತ್ತು ಅಲ್ಲಿಂದ KRSಗೆ ಹೋಗ್ತೇವೆ. ಸೊ ನಮ್ಮ ಜರ್ನಿ ನಿಮ್ಮೊಂದಿಗೆ ಶೇರ್ ಮಾಡ್ತೇವೆ. ಓಕೆ, ಅಲ್ಲಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನಾವು ಮಾಡಿದ ಹೋಟೆಲಿಂದ ಚರ್ಚಿಗೆ ಸ್ವಲ್ಪನೇ ದೂರ ಇರೋದ್ರಿಂದ ಮೊದಲು ಚರ್ಚಿಗೆ ಹೋಗಿ ಆನಂತರ KRS ಡ್ಯಾಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ರಿಕ್ಷಾದಲ್ಲಿ ಈಗ ಚರ್ಚಿಗೆ ಹೊರಡ್ತಿದ್ದೇವೆ. ನೋಡಿ, ಚರ್ಚಿಗೆ ರೀಚ್ ಆದ್ವಿ. ಎಷ್ಟು ದೊಡ್ಡ ಚರ್ಚ್ ಅಂತ, ತುಂಬ ದೊಡ್ಡ ಚರ್ಚ್ ಇದು. ಮೊಬೈಲ್ ಕ್ಯಾಮರಾನೇ ಸಾಕಾಗೋದಿಲ್ಲ, ಅಷ್ಟು ದೊಡ್ಡ ಚರ್ಚ್. ಎಷ್ಟು ಹೈಟ್ ಉಂಟು. ಅಲ್ಲಿ ಒಂದು ಸ್ಟ್ಯಾಚು ಉಂಟು, ಇಲ್ಲಿ ಒಂದು ಸ್ಟ್ಯಾಚು ಉಂಟು. ಸ್ಕೂಲ್ ಉಂಟಾ ಅಂತ ಎಲ್ಲರೂ ಮಕ್ಕಳು ಬಂದರು. ಈಗ ಒಳಗಡೆ ಫೋಟೋಗ್ರಾಫಿ ಅಲೌಡ್ ಇಲ್ಲ, ಹಾಗಾಗಿ ಫೋಟೋ ವಿಡಿಯೋ ಏನು ತೆಗಿಲಿಕ್ಕೆ ಆಗಲಿಲ್ಲ. ಇಲ್ಲಿ ಆಗ ಪ್ರಶಾಂತವಾಗಿತ್ತು, ಈಗ ಗಜಿಬಿಜಿಯಾಗಿ ಕಾಣ್ತುಂಟು. ಮಕ್ಕಳೆಲ್ಲ ಸ್ಕೂಲ್ ಮಕ್ಕಳನ್ನು ಬಿಟ್ರ ಅಂತ ಎಲ್ಲರೂ ಕುತ್ಕೊಂಡಿದ್ದಾರೆ. ಅವರ ಮನೆಯವರು ಬಂದ ನಂತರ ಹೋಗೋದಾ ಅಂತ. ಅವು ಒಂದು ಸ್ಕೂಲ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.